ಮಾನವೀಯತೆ ಮೆರೆದ ಕಾಸರಗೋಡು ಜಿಲ್ಲೆಯ ನವಜೀವನ ಸಮಿತಿ. ಕಾಸರಗೋಡು ಸಮೀಪದ ಅಣಂಗೂರು ನಿವಾಸಿ ಕುತ್ಯಾಳ ಶ್ರೀ ನವಜೀವನ ಸಮಿತಿಯ ಸದಸ್ಯರಾದ ಶಿವಪ್ರಸಾದ್ ಅವರು ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು, ಅವರ ಚಿಕಿತ್ಸೆ ಸಹಾಯಕ್ಕಾಗಿ ಕೈ ಜೋಡಿಸಿದ ಗಣೇಶ್ ಆಚಾರ್ಯ, ಅಖಿಲೇಶ್ ನಗುಮುಗಂ ಹಾಗೂ ಕಾಸರಗೋಡು ಜಿಲ್ಲೆಯ ಎಲ್ಲಾ ನವಜೀವನ ಸಮಿತಿಗಳ ಸದಸ್ಯರು ಸಂಗ್ರಹಿಸಿದ 62,000 ರೂಪಾಯಿ ಸಹಾಯಧನವನ್ನು ಇತ್ತೀಚೆಗೆ ಕೂಡ್ಲು ಶ್ರೀ ಗೋಪಾಲಕೃಷ್ಣ ಶಾಲೆಯಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕುತ್ಯಾಳ ಶ್ರೀ ನವಜೀವನ ಸಮಿತಿಯ ಸಭೆಯಲ್ಲಿ ಶಿವಪ್ರಸಾದ್ ಅವರ ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಈ ಸಭೆಯಲ್ಲಿ ಉಡುಪಿ ಪ್ರಾದೇಶಿಕ ಜನಜಾಗೃತಿ ವಿಭಾಗದ ಯೋಜನಾಧಿಕಾರಿ ಗಣೇಶಾಚಾರ್ಯ, ಕಾಸರಗೋಡು ತಾಲೂಕಿನ ಮಾನ್ಯ ಯೋಜನಾಧಿಕಾರಿ ಮುಖೇಶ್, ಶಿಬಿರಾಧಿಕಾರಿ ದಿವಾಕರ ಪೂಜಾರಿ, ಕಾಸರಗೋಡು ತಾಲೂಕಿನ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಅಖಿಲೇಶ್ ನಗುಮುಗಂ, ಜನಜಾಗೃತಿ ವೇದಿಕೆಯ ಸದಸ್ಯರಾದ ಜಯರಾಮ ಪಾಟಾಲಿ, ಕಾಸರಗೋಡು ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ಮುರುಡೇಶ್ವರ, ಕೂಡ್ಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಜ್ಯೋತಿ ಮಾಯ್ಪಾಡಿ ಹಾಗೂ ಕಾಸರಗೋಡು ಜಿಲ್ಲೆಯ ಎಲ್ಲ ನವಜೀವನ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಈ ಸಭೆಯನ್ನು ಜನಜಾಗೃತಿ ವೇದಿಕೆಯ ಸದಸ್ಯರಾದ ಜಯರಾಮ ಪಾಟಾಲಿ ಸ್ವಾಗತಿಸಿ, ಕೂಡ್ಲು ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಜ್ಯೋತಿ ಮಾಯ್ಪಾಡಿ ವಂದಿಸಿದರು. ಅಂದ್ರೆ ನಿಮ್ಮ ಒಂದು ಒಳ್ಳೆ ಮನಸ್ಸಿಗೆ ಖಂಡಿತವಾಗಿ ಎಲ್ಲರೂ ಸೇರಿ ಆಲೋಚನೆ ಬರ್ತದೆ. ಅವರ ಮಗು ಇದೆ ನೋಡಿ, ಬಹಳ ಒಂದು ತುಂಬಾ ಸಮಯದ ನಂತರ ಸರಿ ಎಲ್ಲ ಕ್ಲಾಸಲ್ಲಿ ದೇವರು ಕೊಟ್ಟಿದ್ದಾರೆ. ಅಂದ್ರೆ ಅದನ್ನು ನಾನು ಹೇಳುವಂಥದ್ದು, ಒಂದು ಯೋಗ ಅಂತ ಹೇಳಿದ್ರೆ ಅದು ದೇವರು ಕೊಟ್ಟೆ ಕೊಡ್ತಾನೆ. ಅದೊಂದು ಯೋಗ ಉಂಟು ಅಂತ ಹೇಳಿದ್ರೆ ಅದು ಎಷ್ಟು ವರ್ಷ ಕೂಡ ಕೊಟ್ಟೆ ಕೊಡ್ತಾರೆ ಅಂತ ನಮ್ಮ ಶಿವನ್ನ ಉದಾಹರಣೆ. ಅದಕ್ಕೆ ಅವರು ಬೇರೆ ರೀತಿಯ ಪ್ರಯತ್ನ ಮಾಡಿರ್ಬಹುದು. ಒಂದು